ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಮಂಗಳವಾರ ಸುಮಂಗಲೆಯರು ನಿನ್ನಯ ನಾಮವ ಭಜಿಸಿರಲು. ಮಂಗಳವಾರ ಸುಮಂಗಲೆಯರು ನಿನ್ನಯ ನಾಮವ ಭಜಿಸಿರಲು. 9 ವಾರ ವ್ರತವಿರಲು ದೊರಕುವುದು ಇಷ್ಟಾರ್ಥಗಳು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ.
पूर्णावतिकाले सुमघोर्तोतिर्भवन्तो प्रभवन्तो पूर्णावतिकाले सुमघोर्तमस्तु ಎಲ್ಲರೂ ಹೇಳಿ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ
ಪ್ರಾರ್ಥನೆಯನ್ನು ಮಾಡುವಂತಹದ್ದು. ವಿಶೇಷವಾಗಿ ದೇವರ ಶರನ್ನವರಾತ್ರಿಯ ಮಹೋತ್ಸವದ ಪರ್ವಕಾಲದಲ್ಲಿ ವಿಜಯದಶಮಿಯ ದಿವಸದಂದು ಆ ತಾಯಿಗೆ ಆ ಸಪ್ತಜನ್ನಿಕಾ ಯಾಗವನ್ನು ಅರ್ಪಣೆ ಮಾಡಿದ್ದೇವೆ. ಇದರಿಂದ ಆ ಮಹಾತಾಯಿ ಸಂತುಷ್ಟಿಯನ್ನು ಹೊಂದಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ಆ ಮಹಾತಾಯಿ ಅನುಗ್ರಹ ಮಾಡಿಕೊಟ್ಟು ಇದೇ ರೀತಿ ಅನವರತ ತಾಯಿಯ ಸೇವೆಯನ್ನು ಮಾಡುವಂತಹ ಯೋಗಭಾಗ್ಯವನ್ನು ನಮ್ಮೆಲ್ಲರಿಗೂ ಆ ಮಹಾತಾಯಿ ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಅನುಗ್ರಹ ಪ್ರಸಾದವನ್ನು ಕೊಡುವಂತಹ ಮನಸ್ಸಂಕಲ್ಪ ಕಾರ್ಯಗಳೆಲ್ಲ ಒಳ್ಳೆಯ ರೀತಿ ನಡೆಯುವಂತಹ ಯೋಗಭಾಗ್ಯದ ಅನುಗ್ರಹ ಮಾಡಿಕೊಂಡು ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಿ ನಡೆಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನುಗ್ರಹಿಸುತ್ತಾರೆ. नंदितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ
ಮುಂಜಾನೆಯ ಮಡಿವೊಟ್ಟು ಕುಂಕುಮವ ಹಣೆಗಿಟ್ಟು, ಮುಂಜಾನೆಯ ಮಡಿವೊಟ್ಟು ಕುಂಕುಮವ ಹಣೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ, ರಂಗೋಲಿಯ ಬಾಗಿಲಿಗಿಟ್ಟು. ವಿಶೇಷವಾಗಿ ಪ್ರಕ್ಷಾಳಿತವಾದ ಹಲಗೆಯ ಮೇಲೆ ಶುದ್ಧ ವಸ್ತ್ರ ಸುಪತ್ರ ಶುದ್ಧ ಅನ್ನ ಕದಳಿ ಕುಲಕೃತ ತಾಂಬೂಲ ಕ್ರಮಕ ತಾಂಬೂಲಾದಿಗಳನ್ನು ಇಟ್ಟು ಪಾರ್ಶ್ವದೇವರಿಂದ ಅನೇಕ ಸಹಸ್ರ ದೀಪಯುಕ್ತವಾದ ತತ್ತಸ್ಥಾನದಲ್ಲಿ ತತ್ತದೇವತೆಗಳಿಗೆ ನೈವೇದ್ಯವನ್ನು ಮಾಡಿಕೊಂಡು ವಿಶೇಷವಾಗಿ ಆ ದೇವತೆಗಳು ಯಾವುದು ಎಂದರೆ ವಾಸುದೇವಂ ಸಂಕರ್ಷಣ ಪ್ರತ್ಯುನ್ನೇಜ ನಿರುದ್ಧಕಂ ಎಂಬ ಪ್ರಕಾರ ದುರ್ಗಾದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಂಡು ಪಾರ್ಶ್ವತ್ರಯದಿಂದ ದೀಪಯುಕ್ತವಾಗಿ ದೇವರಿಗೆ ಮಂಗಳ ನೀರಾಜನೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ದೀಪಾರಾಧನೆಯನ್ನು ಅದಾವ ಪ್ರಕಾರದಲ್ಲಿ ಮಾಡಬೇಕು ಎಂದರೆ ಸಂಸೇಚೇನ್ ಮೃಗವದ ಸ್ಥಿಮಾಂಬಗಂಧೆ ಎಂಬ ಪ್ರಕಾರ ಯಂತ್ರ ದೀಪ ಕುರುಜ ದೀಪ ಚಕ್ರ ದೀಪ ರಥ ದೀಪ ಮುಂತಾದ ಇವೆ ದೀಪಗಳಿಂದ ದೇವರಿಗೆ ದೀಪವನ್ನು ಮಾಡಿ ಅದೇ ರೀತಿಯಲ್ಲಿ ವಿಶೇಷವಾಗಿ ನೈವೇದ್ಯಂ ವರದೋನ್ಯಸ್ತಂ ದೃಷ್ಟೈವ ಸ್ವೀಕರೋಮ್ಯಂ ಎಂಬ ಪ್ರಕಾರ ಅನೇಕ ಸಹಸ್ರ ದೀಪಯುಕ್ತವಾದ ನೈವೇದ್ಯವನ್ನು ತಾಯಿಯು ದೃಷ್ಟಿಯಿಂದಲೇ ನೋಡಿ ಸ್ವೀಕಾರ ಮಾಡುತ್ತಾಳೆ. ಅದರ ಸ್ವಾದವನ್ನು ಅಗ್ನಿಮುಖ ಬ್ರಾಹ್ಮಣ ಮುಖರಿಂದ ನೋಡಿ ಸ್ವೀಕಾರ ಮಾಡುತ್ತಾಳೆ ಎಂಬಂತಹ ಶಾಸ್ತ್ರ. ರಂಗಪೂಜಾ ದಿವಸದಲ್ಲಿ ವಿಶೇಷವಾಗಿ ಏಕದೀಪೋಪ ಮೃತ್ಯುಂಜಯ ಎಂಬ ಪ್ರಕಾರ ಒಂದು ದೀಪವನ್ನು ಹಚ್ಚಿದ್ದರೆ ಸಮಸ್ತ ಮೃತ್ಯುಪೀಡೆಯು ಪರಿಹಾರವಾಗುತ್ತದೆ. 10 ದೀಪವನ್ನು ಹಚ್ಚಿದ್ದಾದರೆ ಆರೋಗ್ಯ ವೃದ್ಧಿಯಾಗುತ್ತದೆ. 100 ದೀಪವನ್ನು ಹಚ್ಚಿದ್ದಾದರೆ ಸಂತಾನ ವೃದ್ಧಿಯಾಗುತ್ತದೆ. ಅದೇ ರೀತಿಯಲ್ಲಿ ಸಹಸ್ರ ದೀಪವನ್ನು ಹಚ್ಚಿದ್ದಾದರೆ ಧನ ಸಂಪತ್ತು ಪ್ರಾಪ್ತವಾಗುತ್ತದೆ. ಅದೇ ರೀತಿಯಲ್ಲಿ 10 ಸಹಸ್ರ ದೀಪವನ್ನು ಹಚ್ಚಿದ್ದಾದರೆ ಆಯುಷ್ಯ ವೃದ್ಧಿಯಾಗುತ್ತದೆ. 20 ಸಹಸ್ರ ದೀಪವನ್ನು ಹಚ್ಚಿದ್ದಾದರೆ
ಜ್ಞಾನವು ವೃದ್ಧಿಯಾಗುತ್ತದೆ. 50,000 ದೀಪವನ್ನು ಹಚ್ಚಿದ್ದಾದರೆ ಪ್ರಭುವಾದನು 1,00,000 ದೀಪಾರಾಧನೆಯಿಂದ 1,00,000 ಜನಾಧಿಪತಿಯನ್ನು ಇದುವನು. ಸದ್ಭಕ್ತರಿಗೂ ಕೋರಿದ ಇಷ್ಟಾರ್ಥವನ್ನು ಅನುಗ್ರಹಿಸಬೇಕೆಂದು ಹೇಳಿ ಧ್ಯಾನಾನುಸಾರದಲ್ಲಿ ಪುಷ್ಪಾಂಜಲಿ ನಮಸ್ಕರಿಸಬೇಕು. ಕೃಷ್ಣಾಯ ರವೀಂದ್ರಾಯ ಹರೇ ಪರಮಾತ್ಮನೇ ಪ್ರಾಣಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಶ್ರೀಮತ್ರಮಾರಮಣ ಗೋವಿಂದ. ಸರ್ವಕಾಲೇ ರತ್ನಪೂಜಾ ಸೇವಾ ಸಮರ್ಥನಾ ಕರ್ಮಣಿ ಮಾಂಗಲ್ಯಮೂರ್ತಿ ಶ್ರೀ ಸುಖ ಆದಿತ್ಯೇವಿತ್ತೀಯತ ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ಮಹಾನಂದಾಯ ಮಹಾಗೋವಿಂದಾಯ ಮಹಾಚ್ಯುತಾನಂದಾಯ ಗೋವಿಂದಾಯ ನಾರಾಯಣಾಯ ನಮಃ. ಅವರೇ ಮಹಾತ್ಮಾಯ ಸುತ್ತ ಸಂಗವಾದ मनस्संकल्प सिद्धिरत्तो चित्त मनोरथान् पूर्णात् सन्तो महनीत्मर्या विरद्धिरत्तो. जय जय हे महिषासुरमर्दिनि रम्यकपर्दिनि शैलसुते
ಕೋಟಿ ಬ್ರಹ್ಮಾಂಡ ನಾಯಕಿ ಆದಿಶಕ್ತಿ ಬಹುಪರಾ ಸಾಮವೇದ ಪ್ರಿಯೇ ಸಾಮವೇದ ಸೇವಾಮವಧಾರಯ ನಾಯಕಿ ಅಥರ್ವವೇದ ಪ್ರಿಯೇ ಅಥರ್ವವೇದ ಸೇವಾಮವಧಾರಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಏಕದಂತಂ ಚತುರ್ಹಸ್ತಂ ಭಾಷಣಂ ವಶಧಾರಿಣೋ ತದಂಜನರದಂ ಹತ್ಯೆ ವಿಜ್ಞಾನಂ ಮೋಷಕತ್ವಜೋ ಕರ್ಮಾರ್ಜಿತಂ ಮೂರ್ವಭವೇ ಸದಾನಿ ಯತ್ತಸ್ಯ ವಂದ್ಯಂ ಸಮಭಿವ್ಯನಂತಿ ಅಶ್ವಾವಧಾನ ಸೇರಿತು ಶಾಸ್ತ್ರಗಳನ್ನು ಹೇಳಿದ್ದಾರೆ. ಜ್ಯೋತಿರ್ಗಲ್ಪೋ ನಿರುಕ್ತಂಚ ಶಿಕ್ಷಾ ವ್ಯಾಕರಣಂ ತಥಾ ಛಂದೋ ವಿಚಿತರೇತಾನಿ ಷಡಂಗಾನಿ ವಿದುಶ್ರುತೆ ಅಂತೇಳಿ ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ. ಹಾಗಿರಬೇಕೆಂದರೆ ಶಾಸ್ತ್ರದ ಮುಖಾಂತರದಲ್ಲಿ ಭಗವಂತನನ್ನೆಲ್ಲ ನಾವು ತಿಳಿಲಿಕ್ಕೆ ಸಾಧ್ಯ ಅಂತೇಳಿ 6 ಶಾಸ್ತ್ರಗಳನ್ನೆಲ್ಲ ಮಾಡಿದೆ. ಆದರೆ ಈ ಜ್ಯೋತಿಷ್ಶಾಸ್ತ್ರ ಅನ್ನುವಂಥದ್ದು ಅದು ಪ್ರತ್ಯಕ್ಷ ಶಾಸ್ತ್ರ ಅಂತೇಳಿ 6 ಶಾಸ್ತ್ರಗಾರರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಬಾಕಿಲ್ಲ ಶಾಸ್ತ್ರಗಳು ಅಪ್ರತ್ಯಕ್ಷಾಣಿ ಅಂತೇಳಿ, ಆದರೆ ಪ್ರತ್ಯಕ್ಷ ಜ್ಯೋತಿಷ್ಯ ಶಾಸ್ತ್ರಂ ಅಂತೇಳಿ ಅಂತಹ ಒಂದು ಜ್ಯೋತಿಷ್ಶಾಸ್ತ್ರದ ಒಂದು ವಿಚಾರ ತನ್ನಿಮಿತ್ತವಾಗಿ ನಾವು ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಈ ಶಾಸ್ತ್ರದಿಂದ ನಮಗೆ ತಿಳಿಲಿಕ್ಕೆ ಸಾಧ್ಯ ಅಂತೇಳಿ ಅರ್ಥ. ಹಾಗಿರಬೇಕಿದ್ರೆ ಆ ಜ್ಯೋತಿಷ್ಶಾಸ್ತ್ರದಿಂದ ಮನುಷ್ಯನ ಜೀವನದಲ್ಲಿ ಆಗುಹೋಗುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಮೇಲ್ಕಾಲಕ್ಕೆ ಭಗವಂತನ ಅನುಗ್ರಹದಿಂದ
शैलसुते